ಪದಗಳಿಗೆ ಮೈಮರೆತು ಕುಣಿಯುವ ಬದಲು ನಮ್ಮ ಕಲಾ ಸಾಹಿತ್ಯವನ್ನು ಒಮ್ಮೆ ಗಮನಿಸಿ ಮೈ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ನಿಮ್ಮ ಈ ಪುರಾಣಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಬೇಡಿ. ಮಳೆ, ನೀರು, ಗಾಳಿಯಲ್ಲಿ ಸಾಹಿತ್ಯ ಇರುವುದು ನಮ್ಮ ಕನ್ನಡದ್ದು. ಅಂತಹ ಸಾಹಿತ್ಯದ ಅಭಿರುಚಿಯನ್ನು ತಿಳಿಯದೆ ನೀನು ಅವಿವೇಕಿಯಂತೆ ಆಡಬೇಡ. ಆಯ್ತು, ಮಾತನಾಡುವುದಿಲ್ಲ. ಆ ಕಲಾ ವೈಶಿಷ್ಟ್ಯತೆಯನ್ನು ನೀವು ನನ್ನ ಕಣ್ಣು ಕಟ್ಟುವಂತೆ ವಿವರಿಸಬಹುದೇ? ಖಂಡಿತ. ಇಂದೇ ಕನ್ನಡದ ಅಭಿಮಾನಿಗಳೆಲ್ಲ ಒಂದೆಡೆ ಸೇರಿ ಕನ್ನಡದ ಡಿಂಡಿಮವನ್ನು ಬಾರಿಸಲು ಹೊರಟಿದ್ದಾರೆ. ನಾನು ನಿನ್ನನ್ನು ಅಲ್ಲಿಗೆ ಕೊಂಡೊಯ್ಯುವೆ. ನಡಿ ಹೋಗೋಣ. ಆಗಲಿ ಆಗಲಿ. ನಿಮ್ಮೊಡನೆ ವಿನಾಕಾರಣ ವಾಗ್ವಾದ ನಡೆಸುವ ಬದಲು ನಾನೇ ಆ ಕರ್ನಾಟಕದ ಕಲಾ ಪ್ರಕಾರಗಳನ್ನು ಕಣ್ತುಂಬಿಸಿಕೊಳ್ಳಲು ಸಿದ್ಧಳಿದ್ದೇನೆ. ನಡಿ ಹೋಗೋಣ. ದಾರಿಯಲ್ಲಿ ನಡೆಯುತ್ತಾ ಹೋಗುತ್ತಿರಲು ಜನರ ಗುಂಪಿನ ಮಧ್ಯದಲ್ಲಿ ಒಂದು ಮಧುರ ಗಾನ ಕೇಳಿಸುತ್ತಿತ್ತು. ಅಮ್ಮ ಮಗಳು ಅತ್ತ ಕಡೆಯೇ ಧಾವಿಸಿ ಅಲ್ಲಿಯ ಸಂಗೀತ ರಸದೌತಣಕ್ಕೆ ಹಾಜರಾದರು. ಕನ್ನಡವೇ ನನ್ನ ಜೀವನ, ಕನ್ನಡದ ಪದಗಳಿಂದ ನನ್ನ 2 ಹೊತ್ತಿನ ಊಟ. ಈ ಹಾಡು ಕನ್ನಡಿಗರಿಗಾಗಿ. ಹುಟ್ಟಿದರೆ ಕನ್ನಡ ಮೆಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ಮುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನು ಮೆಟ್ಟಬೇಕು. ಧನ್ಯವಾದಗಳು. ಹಾ, ಇನ್ನೂ ಕೇಳಬೇಕೆನಿಸುತ್ತದೆ ಅಮ್ಮ. ಇದೇ ನಮ್ಮ ಕನ್ನಡಕ್ಕಿರುವ ತಾಕತ್ತು. ಎಂತವರನ್ನು ತನ್ನ ಬಳಿಗೆ ಸೆಳೆದುಕೊಳ್ಳುವಂತಹ ತಾಕತ್ತು ನಮ್ಮ ಕನ್ನಡಕ್ಕಿದೆ. ಹೌದೆನಿಸುತ್ತದೆ. ಗೊತ್ತಾಯಿತು. ಮುಂದೆ ಇಬ್ಬರು ಬಾರಿಸು ಕನ್ನಡ ಡಿಂಡಿಮವ ಎಂಬ ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ಬಂದು ಆಸೀನರಾಗುತ್ತಾರೆ. ಇತ್ತ ವಿವಿಧ ಪ್ರಕಾರಗಳ ನೃತ್ಯ ಕಲೆಗಳ ಪ್ರದರ್ಶನವು ಪ್ರಾರಂಭಗೊಳ್ಳುತ್ತದೆ. ಜನನೀಂ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ.
ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಮೆರೆದ ದೇಶ ನಮ್ಮ ಭಾರತ. ತನ್ನದೇ ಆದ ವಿಶಿಷ್ಟ ಸಂಪ್ರದಾಯ ಹಾಗೂ ವಿಭಿನ್ನವಾಗಿಯೇ ಗುರುತಿಸಿಕೊಂಡಿರುವ ಈ ಪುಣ್ಯಭೂಮಿ ನಮ್ಮ ಭಾರತ. ಅಂತೆಯೇ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ನಾಡು ನಮ್ಮ ಕರ್ನಾಟಕ. ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕ ಕರು ಮತ್ತು ನಾಡು ಪದಗಳ ಉತ್ಪತ್ತಿಯಿಂದ ಬಂದದ್ದು. ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಅಥವಾ ಎತ್ತರವಾದ ಪ್ರದೇಶವೆಂದು ಕರೆಯುತ್ತಾರೆ. ನಮ್ಮ ಕರ್ನಾಟಕವು 5 ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟಿರುವುದರಿಂದ ಅವುಗಳ ಸಂಸ್ಕೃತಿಯನ್ನು ತಾನೂ ಆಚರಿಸುವುದರ ಜೊತೆಗೆ ಇತರೆ ಸಂಪ್ರದಾಯ ವೈವಿಧ್ಯಕ್ಕೂ ಗೌರವ ನೀಡುವಂಥ ರಾಜ್ಯ ನಮ್ಮ ಕರ್ನಾಟಕ. ಪ್ರಕೃತಿ ಸೌಂದರ್ಯವಂತೂ ಕರ್ನಾಟಕಕ್ಕೆ ಕಳಶಪ್ರಾಯದಂತೆ. ಕರಾವಳಿ, ಮಲೆನಾಡು, ಬಯಲು ಪ್ರದೇಶ, ಅಭಯಾರಣ್ಯ, ಪಕ್ಷಿಧಾಮ, ಬೋರ್ಗರೆದು ಧುಮುಕಿ ಬರುವ ಜಲಪಾತಗಳು ಕರ್ನಾಟಕದಲ್ಲಿ ಆಕರ್ಷಣೀಯ. ಕಲಿಯೋಕೆ 100 ಭಾಷೆ, ಹಾಡೋಕೆ ಒಂದೇ ಭಾಷೆ, ಅದೇ ನಮ್ಮ ಕನ್ನಡ ಕನ್ನಡ ಕನ್ನಡ. ಸಂಪ್ರದಾಯ ವೇಷಭೂಷಣಗಳಿಂದ ಶ್ರೀಮಂತಗೊಂಡಿರುವ ಕಲಾ ಸಂಸ್ಕೃತಿಯ ವೈಭವವನ್ನು ಪ್ರಸ್ತುತ ಪಡಿಸಲು ಹೊರಟಿರುವ ನಾವು ಕರ್ನಾಟಕ ಮಾತೆಯನ್ನು ಮನಸಾರೆ ಸ್ಮರಿಸುತ್ತಾ ನನ್ನ ಬಳಗವನ್ನು ಆಹ್ವಾನಿಸುತ್ತಿದ್ದೆ. ಜೀವನವೆಲ್ಲ ದೇವುದೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಬೆಟ್ಟ ಬಡಿಯ ಮಲ್ಲಯ್ಯನ ದಯವಿಗೆ ಭಯವಿಲ್ಲ, ಮಲ್ಲಯ್ಯನ ದಯವಿಗೆ ಭಯವಿಲ್ಲ. ಕುದುರೆ ನೇರಿಕೊಂಡು ಹುಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ. ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ, ಮಾಗಡಿಯ ರಂಗನಾಥ ಬೇಟೆಗಾರ. ಬರುವಾಗ ಮಾಳೆಲ್ಲ ಗಮ್ಮೆಂದು ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ, ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ, ಚಿನ್ನದ ರಥವೇರಿ ಬರುತ್ತಾನೆ. ಮುಂಗೊಂಡಾದ ಮಾದೇವನವರು ಮುಂಡಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲು ಮಂಜುಗಾವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟಿದಲು ಗುಟ್ಟಿದವೋ, ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಿಯ.
ಕಾಣಿಕೆ ನೀಡಿ ರೂಪವ ಹಾಕಿ ಬೇಡುವೆ ಮಾದೇವನ ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದಾರಿಯೋ ಎತ್ತಿದಾರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ
ಹೀಗೆ ಕರುನಾಡಲ್ಲಿ ಜನಿಸಿ ಕನ್ನಡ ಭಾಷೆ ನಾಡು ನುಡಿಯ ಬಗ್ಗೆ ಹೇಳುತ್ತಾ ಹೋದರೆ ಸಮಯವೇ ಸಾಲದು. ಅಂತಹ ವಿಶಿಷ್ಟ ವೈಭವದ ನಾಡು ನಮ್ಮ ಕರ್ನಾಟಕ. ಕರುನಾಡಲ್ಲಿ ಜನಿಸಿ ಕನ್ನಡವನ್ನು ಮಾತೃಭಾಷೆಯಾಗಿ ಪಡೆದ ನಾವೆಲ್ಲರೂ ಧನ್ಯರಲ್ಲವೇ? ಈ ಶ್ರೀಮಂತ ಭಾಷೆಯನ್ನು ಇನ್ನಷ್ಟು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವುದು ನಮ್ಮ ಧರ್ಮವೂ ಹೌದು. ಈ ಭಾಷೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸುವ ಮಹತ್ವದ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳೋಣ. ಇಂತಹ ಸುಂದರ ನೃತ್ಯಗಳನ್ನು ನಾನೆಂದೂ ಕಂಡಿಲ್ಲ. ಇವುಗಳ ವರ್ಣನೆಗೆ ಪದಗಳೇ ಇಲ್ಲ. ಹೌದು ಮಗು, ಈಗ ನೀನು ಏನು ಕಂಡಿರುವೆ ಅದು ಬರೀ ಹುಡುಕಷ್ಟೇ. ಕರ್ನಾಟಕವನ್ನು ವೈಭವೀಕರಿಸಲು ತಿಂಗಳುಗಳೇ ಸಾಲದು. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳಿಂದಲೇ ನಮ್ಮ ಸಾಂಸ್ಕೃತಿಕಗಳನ್ನು ಹೆಚ್ಚಿಸಲು ಸಾಧ್ಯ. ನಾನು ಅರಿಯದೆ ತಪ್ಪಾಗಿ ಮಾತನಾಡಿದೆ ಅಮ್ಮ, ಕ್ಷಮೆ ಇರಲಿ. ಧನ್ಯವಾದಗಳು. ಕ್ರಮ ಸಂಕ್ರಾಂತಿ ತೆಗೆದುಕೊಂಡ ಕಾಲಾವಕಾಶ 20 ನಿಮಿಷ 18 ಸೆಕೆಂಡ್. ಎಲ್ಲರಿಗೂ ಶುಭ ಸಂಜೆ. ಇಂದು ನಾನು ಮಂಗಳೂರಿನ ಖ್ಯಾತ ರಟ್ಟ ಕೂಕ್ರಾರವನ್ನು ಹುಡುಕಿಕೊಂಡು ಬಂದಿದ್ದೇನೆ. ಇಲ್ಲಿ ಕಾಡು ಜನಗಳು ತುಂಬ ಇದ್ದಾರೆ. ಹಾಗಾಗಿ ನಾವು ಅವರನ್ನು ಸ್ವಲ್ಪ ನೋಡಿಕೊಂಡು ಬರೋಣ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ
ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಜೇನು ಕಿತ್ತು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು ಚಿಗುರೊಡೆಯಿತು ಬೆಳಕರಳಿತು ಹೊಳೆ ತರಿಸಿತು ರಸತಾಣ ಮನೆ ಮನೆಯಲು ಜನ ಮನದಲು ಶಿವನೊಲವಿನ ಶುಭ ಜಾನ. ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಇಲ್ಲಿ ಕೂಕ್ರ ಬಾಸ್ ಯಾರು? ಕೂಕ್ರ ಬಸ್ ಯಾರೂ ಇಲ್ಲ. ನಾನೇ ಕೂಕ್ರ. ನಾನಿಲ್ಲಿ ಯಾಕೆ ಬಂದಿದ್ದೀನಂದ್ರೆ ನಿಮಗೆ ಇಷ್ಟು ಜನದಲ್ಲಿ ನನಗೆ ಇಬ್ಬರು ಇಷ್ಟ ಆಗಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಯಾರು? ನೀನೇ ಮತ್ತು ಅವನು. ಯಾಕೆ? ನೀವು ಅಷ್ಟು ಚಂದ ಡ್ಯಾನ್ಸ್ ಮಾಡ್ತೀರಿ, ಅದಕ್ಕಾಗಿ. ನೀವೀಗ ಹೋಗ್ತೀರಿಲ್ವಾ? ಅದು ಆಸ್ತಿ ಪಾಸ್ತಿ ಮನೆ ಹಣ ಎಲ್ಲ ಸಿಗುತ್ತೆ. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ಬಾಣ ಬಿಟ್ಟು ಸಾಯಿಸ್ತೇನೆ. ಆಯ್ತು, ಹೋಗ್ತೇವೆ. ನಿಮ್ಗಿಬ್ಬರಿಗೆ ಬೇಕಾದರೆ ಕಾಡು ದಾಟಿ ರಸ್ತೆ ಉಂಟು, ಮಂಗಳೂರು ಬಸ್ ಹಿಡಿದು ಬನ್ನಿ. ಈಗ ಹೋಗುವ ಮಲಗಿದ್ದಾನೆ. ಹಾಗೆ ಎಲ್ಲರೂ ಮಲಗಿರುವಾಗ ಬೇಟೆಗಾರರಿಬ್ಬರಿಗೆ ಆಸ್ತಿಯ ಮೇಲೆ ಕಣ್ಣು ಬೀಳುತ್ತದೆ. ಹಾಗಾಗಿ ಅವರು ಕಾಡು ಬಿಟ್ಟು ಪಟ್ಟಣಕ್ಕೆ ಯಾರು ಹೇಳದೆ ಕೇಳದೆ ಓಡುತ್ತಾರೆ. ನಾವು ಇಲ್ಲಿಂದ ಹೋಗುವ, ನಮಗೆ ಈ ಜಾಗ ಸರಿಯಾಗುವುದಿಲ್ಲ. ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು, ಬಸವೇಶ್ವರ ರಣಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ.
ನಾಟ್ಯ ಮೇಲ್ನೋಟಕ್ಕೆ ಮೈ ಕುಣಿಸುವಂತೆ ಕಂಡರು ಅಷ್ಟೇ ಅದರ ಉದ್ದೇಶವಲ್ಲ. ನಾಟ್ಯದಲ್ಲಿ ಭಾವ, ರಾಗ, ತಾಳ ಇವುಗಳ ಒಂದು ಪಾಕವಿದೆ. ಅದು ನಮ್ಮ ಮೈ ಮನಸ್ಸುಗಳನ್ನು ಹದವಾಗಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡುತ್ತದೆ. ಅಂತರಂಗದ ಆನಂದವನ್ನು ನಾಟ್ಯದ ಮೂಲಕ ಹೊರತಂದು ಅದನ್ನು ಆಸ್ವಾದಿಸುವವರನ್ನು ಅಂತರಂಗಕ್ಕೆ ಒಯ್ಯುವ ಜಾಣ್ಮೆ ನಮ್ಮ ನಾಟ್ಯ ಕಲೆಯಲ್ಲಿದೆ. ದೈಹಿಕ, ಬೌದ್ಧಿಕ, ಮಾನಸಿಕ ಹಾಗೂ ನೈತಿಕವಾಗಿ ವ್ಯಕ್ತಿಯ ನಡವಳಿಕೆಗಳನ್ನು ತಿದ್ದಿ ವಿಕಾಸದೆಡೆಗೆ ಪ್ರೇರೇಪಿಸುವ ಶಕ್ತಿ ನೃತ್ಯ ಕಲೆಗಿದೆ. ನೃತ್ಯವು ಆತ್ಮದ ಪ್ರಯಾಣವಾಗಿದೆ. ನಮ್ಮ ಆಳವಾದ ಆಸೆಗಳು, ಭಯಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವ ಮಾರ್ಗವೇ ನೃತ್ಯ. ದೇಹವು ಒಂದು ಸಾಧನ, ಮನಸ್ಸು ಒಂದು ಆಯುಧ ಮತ್ತು ನೃತ್ಯವು ಈ ಎರಡರ ಅಭಿವ್ಯಕ್ತಿಯಾಗಿದೆ. ಪರಶುರಾಮನ ಸೃಷ್ಟಿ ನಮ್ಮ ಈ ಕರಾವಳಿ. ಪ್ರಾಕೃತಿಕ ಸೌಂದರ್ಯ, ಹಸಿರ ಸೊಬಗು, ನೀಲ ಕಡಲು ಇವೆಲ್ಲದರ ಒಡಲು ಈ ಕರಾವಳಿ. ಕನ್ನಡ ನಾಡಿನ ಕರಾವಳಿಯ ಸೊಬಗನ್ನು ವರ್ಣಿಸಲಸದಳ. ಈ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿಯೇ ಸರಿ. ಚಂದ್ರಗಿರಿಯ ತೀರದಿಂದ ಕಾರವಾರ ತೀರದವರೆಗೆ ಹರಡಿರುವ ಈ ಸೊಬಗು ಪ್ರಕೃತಿ ಮಾತೆಯ ಸೆರಗು. ತೆಂಗು, ಕಂಗು, ತಾಳೆ, ಬಾಳೆ ಮತ್ತು ಕಾಂಡ್ಲಾ ವನಗಳ ತವರು. ಅರಬ್ಬಿ ಸಮುದ್ರದ ಸುಂದರ ಅಲೆಗಳ ನಿನಾದ, ತಂಪು ಗಾಳಿಯ ಓಲಾಟ, ಬಿರು ಮಳೆ, ದಟ್ಟ ಹಸಿರು ಈ ಪ್ರದೇಶದ ವೈಶಿಷ್ಟ್ಯಗಳು. ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಇಲ್ಲಿನ ಪ್ರಧಾನ ಕಸುಬು ಕೃಷಿ ಹಾಗೂ ಮೀನುಗಾರಿಕೆ. ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಪ್ರಸಿದ್ಧ ಕವಿಗಳು, ಪವನ ಪಾವಿತ್ರ ನದಿಗಳು, ಸಹ್ಯಾದ್ರಿ ವನಗಳ ಸಾಲು ಇತ್ಯಾದಿಗಳ ಸೊಬಗನ್ನು ಇದೀಗ ನೃತ್ಯದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಭಾರತಿ ನೃತ್ಯಾಲಯದ ವಿದ್ಯಾರ್ಥಿಗಳು. La 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 la. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ಜಗಕ್ಕೆಲ್ಲ ಒಬ್ಬನೇ ಅಂಬಿಗನಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಗೋಕರ್ಣ ಕೈಲಾಸ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ. ಯಕ್ಷಗಾನ ಮೇಳದ ನಾಟ್ಯ ತರಂಗ ಭೀಮ್ ಭೀಮ್ ನುಡಿಯುವ ಚಂಡೆ ಮೃದಂಗ
ಮಂಗೇಶರಾಯರು ಗೋವಿಂದ ಪೈಗಳು ಜನಿಸಿದ ಕವಿಗಳ ಸಿರಿನಾಡು ದಾಸರ ವಾಣಿಯ ಮಂಗಳ ಬೀಡು ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಕ್ರಮ ಸಂಖ್ಯೆ 4 ತಾವು ತೆಗೆದುಕೊಂಡಂತ ಸಮಯ 15 ನಿಮಿಷ 38 ಸೆಕೆಂಡ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವ ಕಾರ್ಯೇಷು ಸರ್ವದಾ. ಮೊದಲಿಗೆ ವಿಘ್ನ ವಿನಾಯಕ ಗಣೇಶನನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮ್ಮ ಕನ್ನಡ ನಾಡಿಗೆ ಹಾಗೂ ನಮ್ಮ ಕನ್ನಡ ಭಾಷೆಗೆ ಅದರದ್ದೇ ಆದ ಸ್ಥಾನಮಾನವಿದೆ. ನವೆಂಬರ್ 1ರಂದು ನಾವೆಲ್ಲರೂ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿ ನಮ್ಮ ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸುತ್ತೇವೆ. ಕುವೆಂಪು, ಬೇಂದ್ರೆ, ಕಾರಂತರ ಕಾವ್ಯ, ಮಾಸ್ತಿ ಅನಂತಮೂರ್ತಿಯವರ ಕತೆ, ಕಾರ್ನಾಡು ಕಂಬಾರರ ನಾಟಕ, ಕರಾವಳಿಯ ತಂಪು, ಉತ್ತರದ ಬಿಸಿಲು, ಧಾರವಾಡದ ಶಿಕ್ಷಣ, ಬೆಂಗಳೂರಿನ ತಂತ್ರಜ್ಞಾನ, ಗಡಿಭಾಗದ ಜನರ ಕನ್ನಡದ ನಂಟು, ಚಿತ್ರದುರ್ಗದ ಕಲ್ಲಿನ ಕೋಟೆ, ಕಲ್ಪತರು ನಾಡು ಶಿಲೆಗಳ ಬೀಡು, ಹಳೆಬೀಡು ಹಂಪೆಯ ಸೊಬಗು, ಜೋಗ ಜಲಪಾತದ ತುಮುಕುವ ದೃಶ್ಯ, ಕಾವೇರಿ ನದಿಯ ಜುಳುಜುಳು ಶಬ್ದ, ಮೈಸೂರು ಅರಮನೆಯ ದಸರಾ ವೈಭವ, ಕರಾವಳಿಯ ಕೋಲ ಕಂಬುಲ ಯಕ್ಷಗಾನ. ಆಹಾ, ಎಂತ ಚಂದ ನಮ್ಮ ಕರ್ನಾಟಕ. ಪುರಾತನ ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳು, ಹಲವಾರು ಜಾತಿ ಧರ್ಮಗಳಿದ್ದರೂ ನಾವೆಲ್ಲರೂ ಒಂದೇ ಎನ್ನುವ ಕನ್ನಡಿಗರು, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮವರು. ಹೀಗೆ ನಮ್ಮ ಕನ್ನಡ ನಾಡಿನ ಬಗ್ಗೆ, ನಮ್ಮ ಕನ್ನಡ ಭಾಷೆಯ ಬಗ್ಗೆ ಹೇಳಿದಷ್ಟು ಸಾಲದು. ಈಗ ನಮ್ಮ ಕರ್ನಾಟಕದ ಜಾನಪದ ನೃತ್ಯಗಳಲ್ಲಿ ಒಂದಾದ ಮಾರಮ್ಮ ಕುಣಿತವನ್ನು ನಮ್ಮ ತಂಡದ ಸದಸ್ಯರು ಮಾಡಲಿದ್ದಾರೆ. ನಿಮ್ಮ ಕೈ ಚಪ್ಪಾಳೆಯ ಪ್ರೋತ್ಸಾಹ ಅವರಿಗಿರಲಿ. ನಮ್ಮ ಈ ಜಾನಪದ ನೃತ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಾವೀಗ ನಿಮ್ಮ ಮುಂದೆ ಮಾರಮ್ಮ ಕುಣಿತವನ್ನು ಮಾಡಿ ತೋರಿಸಲಿದ್ದೇವೆ. ಹಾಕಿರಿ ಹೆಜ್ಜೆಗಳ, ಕುಡಿತಿರಿ ತಾಳಗಳ, ನಮ್ಮೂರ ಜಾತಿಯ ಗೊದ್ದಲದಲ್ಲಿ ಹಾಕಿರಿ ರಾಗಗಳ, ಆಹಾ ನುಡಿದಿರಿ ತಾಳಗಳ, ನಮ್ಮೂರ ಜಾತಿ ಗೊದ್ದಲದಲ್ಲಿ ಕರಗವ ಒತ್ತೆವು ಸಡಗರದಲ್ಲಿ, ನಮ್ಮೂರ ಜಾತಿ ಗೊದ್ದಲದಲ್ಲಿ ಕರಗವ ಒತ್ತೆವು ಸಡಗರದಲ್ಲಿ, ಕಾಲಿಗೆ ಗೆಜ್ಜೆ ಕಟ್ಟಿ ದೇವಿಗೆ ಧೂಪಾವತಿ, ಕಾಲಿಗೆ ಗೆಜ್ಜೆ ಕಟ್ಟಿ ದೇವಿಗೆ ಧೂಪಾವತಿ, ಕುಣಿಯುತ್ತಾ ಬಂದೆವು ಓರೊಳಗೆ, ಹಾ ಕುಣಿಯುತ್ತಾ ಬಂದೆವು ಓರೊಳಗೆ, ಹಾಕಿರಿ ಹೆಜ್ಜೆಗಳ, ನುಡಿಸಿರಿ ತಾಳಗಳ, ನಮ್ಮೂರ ಜಾತಿಯ ಗೊದ್ದಲದಲ್ಲಿ ಹಾಕಿರಿ ರಾಗಗಳ, ಆಹಾ ನುಡಿಸಿರಿ ತಾಳಗಳ. ಎಲ್ಲು ಕಾಲೆ ಮಾರವ್ವನ ತವಲೆಲ್ಲು ಕಾಲೆ, ಎಲ್ಲು ಕಾಲೆ ಮಾರವ್ವನ ತವಲೆಲ್ಲು ಕಾಲೆ, ತಂದನನ ತಂದನಾನ ತಾನಂದನ ತಂದನಾನ ತಂದನಾನ, ತಂದನಾನ ತಂದನಾನ ತಾನಂದನ ತಂದನಾನ ತಂದನಾನ, ಮಾರವ್ವ ಹೊರಟಾಲು ಮರವಲ್ಲ ಕೇರಿಗೆ, ಮರವ್ವ ಹೊರಟಾಲು ಮರವಲ್ಲ ಕೇರಿಗೆ, ಮಾರವ್ವ ಹೊರಟಾಲು ಕಾನವ್ವ ಎಲ್ಲು ಕಾಲೆ, ಮಾರವ್ವನ ತವಲೆಲ್ಲು ಕಾಲೆ, ಎಲ್ಲು ಕಾಲೆ ಮಾರವ್ವನ ತವಲೆಲ್ಲು ಕಾಲೆ.
ಎಲ್ಲು ಕಾಲೆ ಮಾರವ್ವನ ತಾವ ಎಲ್ಲು ಕಾಲೆ ಎಲ್ಲು ಕಾಲೆ ಮಾರವ್ವನ ತಾವ ಎಲ್ಲು ಕಾಲೆ ತಂದನನ ತಂದನಾನ ತಾನಂದನಾನ ತಂದನಾನ ಉಗೇ ಮರವ್ವ ಎಲ್ಲು ಕಾಲೆ ಮಾರವ್ವನ ತಾವ ಎಲ್ಲು ಕಾಲೆ ಮಾರವ್ವನ ತಾವ ಎಲ್ಲು ಕಾಲೆ ಹಾರಕ್ಕೆ ಒಲಿದವಳೆ ಆರತಿಗೆ ನಲಿದವಳೆ ಹಾರಕ್ಕೆ ಒಲಿದವಳೆ ಆರತಿಗೆ ನಲಿದವಳೆ ಆರೂವರೆ ಕೇರಿಯಲ್ಲಿ ನಲಿದವಳೆ ಆರೂವರೆ ಕೇರಿಯಲ್ಲಿ ನಲಿದವಳೆ ಮಾರಮ್ಮ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ಉಗೇ ಮರವ್ವ ತಂದನನ ತಾನಂದನ ತಂದನಾನ ತಾನಂದನ ತಂದನಾನ ತಂದನಾನ ಉಗೇ ಮರವ್ವ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ಮಾರವ್ವನಂತವಳೆಲ್ಲು ಕಾಲೆ ಗಿಂಡಿ ಮ್ಯಾಲೆ ಒಲಿದವಳೆ ಗಿಂಡಿ ಮ್ಯಾಲೆ ನಲಿದವಳೆ ಗಿಂಡಿ ಮ್ಯಾಲೆ ಒಲಿದವಳೆ ಗಿಂಡಿ ಮ್ಯಾಲೆ ನಲಿದವಳೆ ಗಿಂಡಿ ಮ್ಯಾಲೆ ನಲಿದವಳೆ ಗಿಂಡಿ ಮ್ಯಾಲೆ ನಲಿದವಳೆ ಮಾರಮ್ಮ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ತಂದನನ ತಂದನಾನ ಉಗೇ ಮರವ್ವ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ತಂದನಾನ ತಾನಂದನ ತಂದನಾನ ಉಗೇ ಮರವ್ವ ತಂದನನ ತಾನಂದನ ತಂದನಾನ ತಾನಂದನ ತಂದನಾನ ತಂದಾನ ತಂದಾನಿ ತಂದಾನ ತಾನನ ತಂದಾನ ತಾನನ ತಂದಾನ ತಂದಾನಿ ತಂದಾನ ತಾನನ ತಂದಾನ ತಾನನ ಉಗೇ ಮರವ್ವ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ಮಾರವ್ವನಂತ ಎಲ್ಲು ಕಾಲೆ ತಂದನಾನ ತಾನಂದನ ತಂದನಾನ ಈಗ ನಮ್ಮ ಕರಾವಳಿಯ ಹೆಮ್ಮೆಯ ಗಂಡು ಕಲೆಯಾದ ಯಕ್ಷಗಾನ ನಿಮ್ಮ ಮುಂದೆ ಧಾರೆ
ನೀರಾಟವಾಡಿದರು ಸರಸದಲ್ಲಿ ಸಾರಸನೆ ಪ್ರಿಯರು ಸರಸದಲ್ಲಿ ಸಾರಸನೆ ಪ್ರಿಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸನೆ ಪ್ರಿಯರು ಸರಸದಲ್ಲಿ ಸಾರಸನೆ ಪ್ರಿಯರು ಹಲವಂಗದಿ ನೀರೊಳು ಮುಳುಗೇಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ನೀರೊಳು ಮುಳುಗಿ ನೀರೊಳು ಮುಳುಗಿ ಏಳುತ್ತ ಹಲವಂಗದಿ ನೀರೊಳು ಮುಳುಗೇಳುತ್ತ ಜಲಕರ್ಣೆಯರಿರುವುದು ತರುಣಿಯರು ನಿರಳವಾಡಿದರು ಸರಸದಲ್ಲಿ ಸಾರಸನೆ ಪ್ರಿಯರು ಸರಸದಲ್ಲಿ ಸಾರಸನೆ ಪ್ರಿಯರು ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತೆಯೇ ಪತೇ ನಮಃ. ಹೀಗಾಗಿ ನಮಗೆಲ್ಲರಿಗೂ ಒಂದು ಖುಷಿಯ ವಿಚಾರ ಏನೆಂದರೆ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ. ಈಗ ನಮ್ಮ ತಂಡದ ಬಾಲ ಪ್ರತಿಭೆ ರಾಮಾಯಣದಲ್ಲಿ ಬರುವ ಒಂದು ಭಾಗವಾದ ಸೀತಾ ಅಪಹರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾನೆ. ಹೀಗೆ ಕುಟೀರದೊಳಗೆ ಕುಳಿತು ಅಲ್ಲಿ ಹಣ್ಣಿವೆ ಇಲ್ಲಿ ಮರವಿದೆ ತಿನ್ನು ಕುಡಿದು ಜಾರಿ ಹುಡುಕಿ ಹೋಗಿ ಎನ್ನುತ್ತಿರುವೆಯ ನೀಚ ಹೆಂಗಸೆ ಅವಮಾನಿಸಿದ ತಪ್ಪಿಗೆ ಶಪಿಸಿ ಬೇಡುತ್ತೇನೆ. ಅಯ್ಯೋ ಕ್ಷಮಿಸಿರಿ, ಶಪಿಸದಿರಿ. ಇಗೋ ಒಳಗೇನಿದೆಯೋ ಅದನ್ನೇ ತರುತ್ತೇನೆ. ಹಾ ಬೇಗನೆ ತಂದಪ್ಪಿಸು. ಹಸಿವಾಗುತ್ತಿದೆ. ಈ ಪಂಚವಟಿಯಲ್ಲಿ ರಾಮನೆಂಬೊಬ್ಬ ಮಹಾತ್ಮನಿರುವನೆಂದು ಹುಡುಕಿ ಬಂದೆ. ಎಲೆ ಹೆಂಗಸೆ ಏನಾದಿತ್ಯವನ್ನು ಗುಣಪಡಿಸು. ರಾಕ್ಷಸರು ಎಲ್ಲಿದ್ದರಲ್ಲಿ ತಿರುಗಾಡುವ ಈ ಕಾಡಿನಲ್ಲಿ ಜಾಸ್ತಿ ಉಳಿಯಲಾರೆ. ಆ ರಾಮನು ಕಾಣುವುದರೊಳಗೆ ನನ್ನ ಹಸುವೆನು ದಣಿಸಬೇಕಾಗಿದೆ. ರಾಮನನ್ನು ಹುಡುಕಿ ಬಂದಿರಿ. ಇದೇ ಕುಟೀರವತ್ತು ರಾಮನ ಪಂಚವಟಿ. ನಾನು ಅವನ ಕ್ಷಮಿಸಿ ಇನ್ನೇನು ಬಂದೇ ಬಿಡುವನು. ಒಚ್ಚು ಕಾಯ್ತೀನಿ. ಓಹೋ ಹೋ 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 ಕೃತಾರ್ಥನಾದೆ ನಿನ್ನ ತಂದು. ಆದರೆ ಅವಳು ಬರಲಿನ ಎಷ್ಟೋ ಕಾಲ ಹೆಚ್ಚು ನನ್ನ ಹಸಿವನ್ನು ತಾಗಿಸುತ್ತಿದ್ದೆ. ಇಗೋ ಇದೀಗ ಹಿರಿಯರೇ ಹೀಗೆ ಬನ್ನಿರಿ, ಇದನ್ನು ಸ್ವೀಕರಿಸಿ. ಎಲೆ ಹೆಂಗಸೆ ಇಲ್ಲೇ ಬಂದು ನನಗೆ ಆತಿಥ್ಯವನ್ನು ಉಣಬಡಿಸು. ಅಯ್ಯೋ ಅದಾಗ
ಇಷ್ಟವಾಗುವುದೇ ಕುಣಿತ ಭಜನೆ. ಹೌದು, ಈಗ ನಿಮ್ಮ ಮುಂದೆ ಕುಣಿತ ಭಜನೆಯನ್ನು ನಮ್ಮ ತಂಡದ ಸದಸ್ಯರು ಮಾಡುತ್ತಿದ್ದಾರೆ. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗವುಳಿಯಿತು. ಲಘುಮಿ ಮುರುಳಿ ರೂಪದಲ್ಲಿ ಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುವರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುವರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಯಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುವರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳ ನಿವನಲ್ಲವೆಂದು ನಿರ್ಧರಾಯಿತು. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳ ನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುವರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪುವರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೃಷ್ಣ ಕೊಳಲನೂದುವ, ಕೃಷ್ಣ ಕೊಳಲನೂದುವ, ಕೃಷ್ಣ ಕೊಳಲನೂದುವ. ಈಗಿನ ಯುವ ಜನರಿಗೆ ಬೇಕಾದ ಸಂದೇಶವನ್ನು ಲಾವಣಿ ಹಾಡಿನ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುತ್ತೀನಿ, ಪಟ್ಟಿಂಗಾರ ಸಹವಾಸ ಮಾಡಬಾರದು, ನಾವು ಪಟ್ಟಿಂಗಾರ ಸಹವಾಸ ಮಾಡಬಾರದು. ಮಾಡುವುದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳುತ್ತೀನಿ, ಮಾಡುವುದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳುತ್ತೀನಿ. ಮನೆ ಹತ್ರ ಕರಕೊಂಡು ಬರಬಾರದು, ಮನೆ ಹತ್ರ ಕರಕೊಂಡು ಬರಬಾರದು. ತುಟ್ಟಿಗಾಲ ಬಂತು ಅಂತ ಹೊಟ್ಟೆ ಬೆಚ್ಚಗಿಲ್ಲ ಎಂದು ಅತ್ತೆ ಮನೆಗೆ ಹಲಿಯ ಎಂದು ಹೋಗಬಾರದು. ಹೋಗುದಾದ್ರೆ ಹೋಗಿರಣ್ಣ ಮಾತೊಂದ ಹೇಳುತ್ತೀನಿ, ಹೋಗುದಾದ್ರೆ ಹೋಗಿರಣ್ಣ ಮಾತೊಂದ ಹೇಳುತ್ತೀನಿ. ಮನೆ ಹತ್ರ ಕರಕೊಂಡು ಬರಬಾರದು, ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜು ಕಲಿಯುವ ಕಾಲೇಜು ಹುಡುಗರು ಮಕ್ಕಳನ್ನು ಫಾಲೋ ಮಾಡಬಾರದು, ನೀವು ಹೆಣ್ಣು ಮಕ್ಕಳನ್ನು ಫಾಲೋ ಮಾಡಬಾರದು. ಮಾಡುವುದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳುತ್ತೀನಿ, ಮಾಡುವುದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳುತ್ತೀನಿ. ಮನೆ ಹತ್ರ ಕರಕೊಂಡು ಬರಬಾರದು, ಮನೆ ಹತ್ರ ಕರಕೊಂಡು ಬರಬಾರದು. ಗಿಡ ಮರ ಬಳ್ಳಿಯ ಬೆಳೆಸುತ್ತ ನಾವೆಲ್ಲ ಹಸಿರನ್ನು ಉಳಿಸಲು ಮರೆಯಬಾರದು, ಹಸಿರನ್ನು ಉಳಿಸಲು ಮರೆಯಬಾರದು. ಮನೆ ಮಕ್ಕಳು ಹೆಂಡತಿ ಮಕ್ಕಳೆಲ್ಲರನ್ನು ಹಾಲುಗೈವ ಸೇಂದಿ ಸರಾಯನ್ನು ಕುಡಿಯಬಾರದು, ಸೇಂದಿ ಸರಾಯನ್ನು ಕುಡಿಯಬಾರದು. ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತ ಹೇಳುತ್ತೀನಿ, ಕಂಡಪಟ್ಟ ಫ್ಯಾಷನ್ ಮಾಡಬಾರದು, ನೀವು ಕಂಡಪಟ್ಟ ಫ್ಯಾಷನ್ ಮಾಡಬಾರದು. ಮಾಡುವುದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳುತ್ತೀನಿ, ಮಾಡುವುದಾದ್ರೆ ಮಾಡಿಕೊಳ್ಳಿ ಮಾತೊಂದ ಹೇಳುತ್ತೀನಿ. ಮನೆ ಬಿಟ್ಟು ಎಂದಿಗೂ ಹೋಗಬಾರದು, ಮನೆ ಬಿಟ್ಟು ಎಂದಿಗೂ ಹೋಗಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೇ, ಒಂದೇ ಮನೆಯ ಅಣ್ಣ ತಮ್ಮಂದಿರೇ, ಎಂದಿಗೂ ಪಾಲಾಗಿ ಹೋಗಬಾರದು, ನೀವು ಎಂದಿಗೂ ಪಾಲಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ ಮಾತೊಂದ ಹೇಳುತ್ತೀನಿ, ಹೋಗೋದಾದ್ರೆ ಹೋಗಿರಣ್ಣ ಮಾತೊಂದ ಹೇಳುತ್ತೀನಿ. ಅಪ್ಪ ಅಮ್ಮನನ್ನು ಪಾಲು ಮಾಡಬಾರದು, ನೀವು ಅಪ್ಪ ಅಮ್ಮನನ್ನು ಪಾಲು
ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಗಣ್ಯರಿಗೆ ಹಾಗೂ ತೀರ್ಪುಗಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ಜಡಿಸದಿರು ಈ ಹೆಸರ. ಏನಮ್ಮ? ಅಪ್ಪ ಅಪ್ಪ, ಇದರಲ್ಲಿ ಒಂದು ಗಾಳಿಪಟ ಮಾಡಿ ಕೊಡ್ತೀರಾ? ಮಗ, ಇದರಲ್ಲಿ ಗಾಳಿಪಟ ಮಾಡೋದು ತಪ್ಪು ಮಗ. ಇದು ಕರ್ನಾಟಕದ, ನಮ್ಮ ಹೆಮ್ಮೆಯ ಕರ್ನಾಟಕದ ಚಿತ್ರ. ಕರ್ನಾಟಕದ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರ ತುಂಬ ವಿಸ್ತಾರವಾದದ್ದು. ಆದಿಕವಿ ಪಂಪನಿಂದ ಹಿಡಿದು ರಾಷ್ಟ್ರಕವಿ ಕುವೆಂಪಿನವರೆಗೂ ಕನ್ನಡ ಭಾಷೆಗಳ ಮೆರುಗಿಗೆ ಕವಿತೆಗಳನ್ನು ಹಾಡಿದ ಕವಿಗಳು ಅನೇಕರು. ದಾಸರು ಶರಣರು ಬೆಳೆದಂಥ ನಾಡಿದು. ಅಷ್ಟೇ ಅಲ್ಲ, ಬೀಸು ಕಲ್ಲಿನ ಪದಗಳಿಂದ ಹಿಡಿದು ಅನೇಕ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಕಂಸಾಳೆ, ಅದಲ್ಲದೆ ನಮ್ಮ ಕರಾವಳಿ ಕರ್ನಾಟಕದ ಗಂಡು ಕಲೆ ಎಂದೇ ಖ್ಯಾತಿಯ ಯಕ್ಷಗಾನವು ಹುಟ್ಟಿದ ನಾಡಿದು. ಯಕ್ಷಗಾನ? ಅಪ್ಪ, ಯಕ್ಷಗಾನ ಅಂದರೇನು? ಅದೇಗಿರುತ್ತದೆ? ಯಕ್ಷಗಾನ ಅಂದರೆ ಇದರ ಮೂಲವು ಪ್ರಾಚೀನ ಸಂಪ್ರದಾಯಗಳುಳ್ಳ ಪೌರಾಣಿಕ ಕಥೆಗಳೊಂದಿಗೆ ಬೇರೂರಿದೆ. ತೆಂಕುತಿಟ್ಟು ಬಡಗುತಿಟ್ಟು ಎಂಬ ಪ್ರಕಾರಗಳುಳ್ಳ ಯಕ್ಷಗಾನವು ವರ್ಣರಂಜಿತ ವೇಷಭೂಷಣಗಳೊಂದಿಗೆ ಜನರನ್ನು ಆಕರ್ಷಿಸುತ್ತದೆ. ಯಕ್ಷಗಾನ ಎಂದರೆ ಆಹಾ ಆಹಾ, ಎಂಥ ಅದ್ಭುತ! ಆಹಾ, ಎಷ್ಟೊಂದು ಸುಂದರ. ಅಪ್ಪ, ನೀವು ದಾಸ ಸಾಹಿತ್ಯದ ಬಗ್ಗೆ ಹೇಳಿದ್ದೀರಲ್ಲವೇ, ಹಾಗಂದರೇನು? ವಿಶ್ವಗುರು ಬಸವಣ್ಣ, ಅಕ್ಕ ಮಹಾದೇವಿ, ಪುರಂದರದಾಸರು, ಕನಕದಾಸರು ದಾಸ ಸಾಹಿತ್ಯಗಳ ಮೂಲಕ, ವಚನಗಳ ಮೂಲಕ ಮನುಷ್ಯರು ತನ್ನ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವುದನ್ನು ದಾಸ ಸಾಹಿತ್ಯ ವಚನ ಸಾಹಿತ್ಯಗಳ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲೂ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಅನನ್ಯ ಭಕ್ತರು. ಇವರು ತಮ್ಮ ಕೀರ್ತನೆಗಳಲ್ಲಿ ಜಾತಿ ಭೇದ, ವರ್ಣಭೇದ ಹಾಗೂ ಮೊಂಡಾಚಾರವನ್ನು ಕಡಾತುಂಡ್ಯವಾಗಿ ಖಂಡಿಸುತ್ತಿದ್ದರು. ಪೂರ್ವಾಭಿಮುಖವಿದ್ದ ಕೃಷ್ಣನ ಮೂರ್ತಿಯು ಭಕ್ತ ಕನಕದಾಸರ ಭಕ್ತಿಗೆ ಪಶ್ಚಿಮಾಭಿಮುಖವಾಗಿ ತಿರುಗಿ ಕಿಂಡಿಯ ಮೂಲಕ ದರ್ಶನವನ್ನಿತ್ತಿದೆ. ಆ ಕಿಂಡಿಯೇ ಮುಂದೆ ಕನಕನ ಕಿಂಡಿ ಎಂದು ಜಗತ್ಪ್ರಸಿದ್ಧಗೊಂಡಿದೆ. ಆ ಒಂದು ಕನಕದಾಸನ ಆ ಸಂದರ್ಭದ ಕಾರ್ಯವೈಖರಿ ತುಂಬ ಅದ್ಭುತ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರಾ. ತೊರೆದು ಜೀವಿಸಬಹುದೇ
ನಿಮಗೆ ಪ್ರವೇಶ ನಿಷಿದ್ಧ. ಹರಿ, ನನಗೇಕೆ ಇಂಥ ಅಗ್ನಿ ಪರೀಕ್ಷೆ? ನಿನ್ನನ್ನು ಕಾಣಲೆಂದು ಅಷ್ಟು ದೂರದಿಂದ ನಡೆದುಕೊಂಡು ಬಂದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ. ಕೃಷ್ಣ, ಧನ್ಯೋಸ್ಮಿ. ಹಬ್ಬ, ಅನನ್ಯ ಭಕ್ತಿಗೆ ಇಷ್ಟೊಂದು ಶಕ್ತಿಯೇ? ಹೌದು ಮಗ. ಅಪ್ಪ, ಡೋಲು ಕುಣಿತ ಹಾಗೂ ಇದನ್ನೆಲ್ಲ ಶಾಲೆಯಲ್ಲಿ ಕಂಡಿದ್ದೇನೆ. ಈ ಕಂಸಾಳೆ ಅಂದರೇನು? ಕಂಸಾಳೆ ಎಂದರೆ ಮಲೆ ಮಹದೇಶ್ವರನ ಭಕ್ತರು ಮನೆ ಮನೆಗಳಲ್ಲಿ ಪ್ರದರ್ಶನ ಮಾಡುವಂತಹ ನೃತ್ಯ. ಇದು ಮೈಸೂರು, ಮಂಡ್ಯ, ಕೊಳ್ಳೆಗಾಲ ಇಂಥ ಜಾಗಗಳೆಲ್ಲ ಜನಜನಿತವಾಗಿದೆ. ಆ ಕಂಸಾಳೆ ನೃತ್ಯದ ಸಂಗೀತ, ಆವ ಭಾವ, ಕುಣಿತ ವಿಶೇಷವಾದುದು. ಬಾ, ನಾವು ಕಂಸಾಳೆ ನೃತ್ಯವನ್ನು ನೋಡೋಣ. ಆರುಮಲೆ, ಜೇನುಮಲೆ, ಗೊಂಜುಮಲೆ, ಗುಲಗೊಂಜುಮಲೆ, ಆಹಾ, 7 ಮಲೆ 77 ಮಲೆಗಳಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮಪ್ಪ ಮುದ್ದು ಮಾದೇಶ್ವರನ ಪಾದ ಸಾರಿ ಉಗೇನ್ರಪ್ಪೋ. ಮುಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಬೆಟ್ಟದ ಮಾದೇವ ಬರುವಾಗ ಹುಟ್ಟು ಗುಳುಗುಳು ಗಟ್ಟಿದವೋ, ಹುಲಿಯ ಮೇಲೆ ಮಾದೇವ ಬರುವ ಚಂದ ನೋಡಣ್ಣ. ಮುಂಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಕಾಣಿಕೆ ತಂದೀವಿ ಸ್ವಾಮಿ ಕಾಣಲೆಲ್ಲ ಮಾದೇಶ್ವರನ, ಮಾಯಕಾರ ಮಾದೇವ ಬರುವ ಚಂದ ನೋಡಣ್ಣ. ಮುಂಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮುಂಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಹಬ್ಬ ಎಷ್ಟೊಂದು ಸೊಗಸಾಗಿತ್ತು. ಮಗ, ಕರ್ನಾಟಕದ ವಿಶೇಷತೆಗಳನ್ನು ಹೇಳಲು 10 ರಾತ್ರಿ 10 ಹಗಲು ಸಾರದು. ಇದರಲ್ಲಿ ಕರ್ನಾಟಕದಲ್ಲಿರುವಂತಹ ನೃತ್ಯ, ಸಂಗೀತ, ಹಾಸ್ಯ ಇವುಗಳನ್ನು ಹೇಳಲು ತುಂಬಾ ಇದೆ. ಬಾ, ಕರ್ನಾಟಕದಲ್ಲಿ
ಕರ್ನಾಟಕವನ್ನು ಆಳಿದಂಥ ಕದಂಬ ವಂಶದ ಮೊದಲ ದೊರೆ ರಾಜ ಮಯೂರವರ್ಮ. ತನ್ನ ಕಲಾ ಕೌಶಲ್ಯ ಕೊಡುಗೆಯನ್ನು ನಾಡಿಗೆ ನೀಡಿ ಅಜರಾಮರನಾದವನು ಅಮರ ಶಿಲ್ಪಿ ಜಕಣಾಚಾರಿ. ಕರ್ನಾಟಕ ಸರ್ಕಾರ 1995ರಿಂದ ಪ್ರತಿ ವರ್ಷ ಶಿಲ್ಪಕಲೆಗೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಕಲಾವಿದನಿಗೆ ಅಮರ ಶಿಲ್ಪಿ ಜಕಣಾಚಾರಿ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಅದೇ ರೀತಿ ವ್ಯಾಸರ ಮಾನಸ ಪುತ್ರರೆನಿಸಿದ ಕವಿಶ್ರೇಷ್ಠ ಕುಮಾರವ್ಯಾಸ. ವ್ಯಾಸ ಮಹಾಕವಿಯ ಸಂಸ್ಕೃತ ಮಹಾಭಾರತದ ಅತ್ಯದ್ಭುತ ಕನ್ನಡ ರೂಪವನ್ನು ರಚಿಸಿದ ಕವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಖ್ಯಾತಿ ಪಡೆದ ಕವಿ. ಇವರ ಪ್ರತಿಭೆ ಮೆಚ್ಚಿ ರಾಷ್ಟ್ರಕವಿ ಕುವೆಂಪು ಹಾಡಿ ಹೊಗಳಿದ್ದಾರೆ. ಚಿತ್ರದುರ್ಗದ ಕೋಟೆಗಾವಲುಗಾರನ ಪತ್ನಿಯಾಗಿದ್ದರು. ತನ್ನ ಪತಿಯು ಭೋಜನದ ಸಮಯದಲ್ಲಿ ನುಸುಳಿ ನುಗ್ಗಿದ ಶತ್ರು ಫಲಯವನ್ನು ಕಂಡು ತನ್ನ ಸಮಯ ಪ್ರಜ್ಞೆಯಿಂದ 100 ಸೈನಿಕರನ್ನು ತನ್ನ ಕೈಯಲ್ಲಿದ್ದ ಒನಕೆಯನ್ನು ಆಯುಧವನ್ನಾಗಿಸಿ ಒದ್ದು ಬಡಿದ ವೀರ ವನಿತೆ ಓಬವ್ವ. ಪ್ರಸಿದ್ಧ ಕನ್ನಂಬಾಡಿ ಅಣೆಕಟ್ಟು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಲು ಯೋಜನೆಯನ್ನು ರೂಪಿಸಿದ ಜಗತ್ಪ್ರಸಿದ್ಧ ಸರ್ ಎಂ ವಿಶ್ವೇಶ್ವರಯ್ಯನವರು. ಮಗಳೇ, ನಮ್ಮ ಕರ್ನಾಟಕದಲ್ಲಿರುವಂಥ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಇದು ಇನ್ನೂ ಇದೆ. ಆದರೆ ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ಮೊದಲು ಕನ್ನಡವಾಗಿರು. ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ, ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ
ಜನ್ಮವೇ ಬರಲಿ ಈ ಕನ್ನಡ ತಾಣಲಿ ಹುಟ್ಟುವೆ ಏನೇನು ಕಷ್ಟವೇ ಬರಲಿ ಸಿರಿಗನ್ನಡ ತಾಯಿಗೆ ನುಡಿಯುವೆ ತನು ಕನ್ನಡ ಮನ ಕನ್ನಡ ಮನ ಕನ್ನಡವಾಗಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಳ ಘಟಕ ನಡೆಸುವ ಸಮೂಹ ಸ್ಪರ್ಧೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅನಾವರಣ ಬಾರಿಸು ಕನ್ನಡ ಡಿಂಡಿಮವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ಶ್ರೀ ಸಿದ್ಧಿವಿನಾಯಕ ರಾಜರಾಜೇಶ್ವರಿ ಅಮ್ಮರವರನ್ನು ಪಾದಾರವಿಂದಕ್ಕೆ ನಮಿಸುತ್ತಾ ನಮ್ಮೊಡನಿದ್ದು ಇತ್ತೀಚೆಗೆ ಗತಿಸಿರುವ ಕನ್ನಡ ಸಾಹಿತ್ಯ ಲೋಕದ ಸಾಧನಾ ಶಿಲ್ಪಿ ಮರೆಯಾದ ಮಾಣಿಕ್ಯ ಡಾಕ್ಟರ್ ಅಮೃತ ಸೋಮೇಶ್ವರನನ್ನು ಸ್ಮರಿಸುತ್ತಾ ನಮ್ಮ ತಂಡದಿಂದ ನಾಡು ನುಡಿ ಸಂಸ್ಕೃತಿಯ ಕೊಡುಗೆ ನಿಮ್ಮ ಮುಂದೆ. ಕರುನಾಡಿನಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸುವ ಹಬ್ಬ ನಾಡ ಹಬ್ಬ ದಸರಾ ಹಬ್ಬ. ಇದನ್ನು ನವರಾತ್ರಿ ಹಬ್ಬ ಎಂದೂ ಕರೆಯುತ್ತೇವೆ. ಜಗದಂಬೆ ತಾಯಿ ದೇವಿ ಮಹಿಷ ಮರ್ದಿನಿಯಾಗಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. ಹೇಗೆ ನೋಡಿ ಮೈಮನ ರೋಮಾಂಚನಗೊಳಿಸುವ ಈ ದೃಶ್ಯ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ದೇಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ವರ್ಧಿನಿ ಶೈಲಸುತೆ सुरवरवर्षिणि दुर्धर दर्शिनि दुर्मुखमर्षिणि घर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते.
ಈಗ ಸಾಂಪ್ರದಾಯಿಕ ನೃತ್ಯವನ್ನು ನೋಡಿದಿರಲ್ಲ, ಕನ್ನಡದ ಅಭಿಮಾನವನ್ನು ಸಾರುವ ನೃತ್ಯ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಿಮ್ಮ ಮುಂದೆ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋನಾಡು ನನ್ನದು. ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ. ಗಂಗಾಣಿಲು ಕನ್ನಡದ ಡಿಂಡಿಮವೆ ಕೇಳುತ್ತೆ. ಎಲ್ಲರೂ ನಮ್ಮೋರೇ ಅನ್ನೋದು ನಮ್ಮೂರೇ, ಕರುಣೇನ ತೋರೋರೆ ಕರುನಾಡು ಅಂತಾರೆ. ಕನ್ನಡ ಜನ, ಕನ್ನಡ ಗಾಳಿ ಚಂದ ಕಾಣೆ ನಂಜಿ. ಕನ್ನಡ ನೀರು, ಕನ್ನಡ ಮಾತು ತಾಯಿ ಕಣೆ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಅವಳ ಕಂಡ್ರೆ ಕೈಯ ಮುಗಿಯೋ ನಮ್ಮ ಸಂಸ್ಕೃತಿ. ರೋಮ ರೋಮ ರೋಮಾಂಚನ ನಮ್ಮ ಚರಿತ್ರೆ. ಕೈಗೆ ಖಡ್ಗ ಕನ್ನಡಿಗ ಎದ್ದು ನಿಂತ್ಬಿಟ್ರೆ. ಬೇರೂರ ಮೈಯಾರ, ಕೋಲಾರ ಬಂಗಾರ, ನಮ್ಮೂರ ಮಯೂರ ಎಲ್ಲಾನ ಇದ್ದಾರ. ಕನ್ನಡ ಮಾತಾಡ್, ಕನ್ನಡ ಪದವಾಡ್, ಕನ್ನಡ ಉಸಿರಾಡ್ ನಂಜಿ. ಕನ್ನಡ ಸತ್ಯ, ಕನ್ನಡ ನಿತ್ಯ ಕೇಳೇ ನನ್ನ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನ
ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು. ಇದು ಪುಣ್ಯಭೂಮಿ. ನಮ್ಮ ತನು ಮನ ಧನವೆಲ್ಲ ಕನ್ನಡವೇ ತುಂಬಿರಲಿ ಎಂದು ಒಂದು ಹಾಡಿನ ಮೂಲಕ ನಿಮ್ಮೆದುರು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿ. La 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 ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರಧೀರರಾಳಿದ ನಾಡು ನನ್ನದು, ಶಾಂತಿ ಮಂತ್ರ ಪೀಡಿದ ಬೀಡು ನಮ್ಮದು. ವರಸಾಧು ಸಂತರ ನೆಲೆ ನನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವತಂತೆ ಮೀಟುವ ಸ್ನೇಹ ನಮ್ಮದು, ಎಲ್ಲವೊಂದೇ ಎನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ನುಡಿ ನಮ್ಮದು, ಮಾಧುರ್ಯ ತುಂಬಿದ ಗುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯೇ ಚೆಲುವ ಕನ್ನಡದಲ್ಲೇನಿದು ಮಾಯೆ. ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ. ತನು ಮನವು ದನವು ಎಲ್ಲ ಕಣ್ಣ, ತನು ಮನವು ದನವು ಎಲ್ಲ ಕಣ್ಣ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ಕೇಳಿದಿರಲ್ಲ ವೀಕ್ಷಕರೇ. ಇದೀಗ ಹಾಸ್ಯಕವಿ GP ರಾಜರತ್ನಂ ತಮ್ಮ ಕನ್ನಡ ಅಭಿಮಾನವನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆಂದರೆ, ನರಕಕ್ಕೆ ಇಳಿಸಿ ನಾಲಿಗೆ ಸಿಳಿಸಿ ಬಾಯಿ ಒಲಿಸಿ ಹಾಕಿದ್ರು ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ಅಂದಿದ್ದಾರೆ. ಆದರೆ ನಮ್ಮ ಈ ಕನ್ನಡ ನಾಡಿನಲ್ಲಿ ಇಂಗ್ಲಿಷ್ ಭಾಷೆಯ ವ್ಯಾಮೋಹದಿಂದ ಕನ್ನಡ ಶಾಲೆಗೆ ಮಕ್ಕಳು ಹೋಗ್ತಾನೇ ಇಲ್ಲ. ಅದು ಹೇಗೆ ಕನ್ನಡ ಶಾಲೆಗೆ ಹೋಗೋ ಹಾಗೆ ಮಾಡ್ತೇವೆ ಎಂಬುದನ್ನು ಇದೊಂದು ಚಿಕ್ಕ ಪ್ರಹಸನದ ಮೂಲಕ ನೋಡಿ. ನೋ ಮಮ್ಮಿ ನೋ, ಐ ಡೋಂಟ್ ವಾಂಟ್ ಟು ಗೋ ಟು ಕನ್ನಡ ಮೀಡಿಯಂ. ನೋ ಮಮ್ಮಿ ನೋ. ಇಲ್ಲ ಮಗಳೇ, ನೀನು ಕನ್ನಡ ಶಾಲೆಗೆ ಹೋಗಬೇಕು. ಯಾಕೆಂದರೆ ಆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡುವ ಆ ಶುಲ್ಕವನ್ನು ನನ್ನಿಂದ ಭರಿಸಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿಯೂ ನೀನು ಕನ್ನಡ ಶಾಲೆಗೆ ಹೋಗಬೇಕು. ನೋ ಮಮ್ಮಿ ನೋ, ಐ ಡೋಂಟ್ ವಾಂಟ್ ಟು ಗೋ ಟು ಕನ್ನಡ ಮೀಡಿಯಂ. ಮೈ ಆಲ್ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ದಿ ಸೇಮ್ ಸ್ಕೂಲ್ ವಿಚ್ ಐ ವಾಸ್ ಗೋಯಿಂಗ್. ನೋ, ಐ ಡೋಂಟ್ ವಾಂಟ್ ಟು ಗೋ ಟು ಕನ್ನಡ ಮೀಡಿಯಂ. ಇಲ್ಲ ಮಗಳೇ, ದಯವಿಟ್ಟು ಕೊರೋನಾ ಬಂದ ಮೇಲೆ ನಿನ್ನ ಅಪ್ಪನಿಗೆ ಕೆಲಸ ಇಲ್ಲ. ಆ ಇಂಗ್ಲಿಷ್ ಶಾಲೆಗೆ ಭರಿಸುವ ದುಡ್ಡನ್ನು ನನ್ನಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮಗಳೇ. ಇದು ಒಂದೇ ಇನ್ನು ನನ್ನಲ್ಲಿರುವುದು. ಖಂಡಿತ ನೀನು ಕನ್ನಡ ಶಾಲೆಗೆ ಹೋಗಬೇಕು. ನೋ ಮಮ್ಮಿ, ಇನ್ ಕನ್ನಡ ಮೀಡಿಯಂ ಆಲ್ ಆರ್ ಸ್ಪೀಕಿಂಗ್ ಇನ್ ಕನ್ನಡ. ನೋ, ಐ ಡೋಂಟ್ ವಾಂಟ್ ಟು ಗೋ ಟು ಕನ್ನಡ ಮೀಡಿಯಂ. ನೋ ಮಮ್ಮಿ ನೋ. ಅವರಲ್ಲಿ ಕ್ಷಮೆ ಕೇಳು. ವೈ ಶುಡ್ ಐ? ನೀನು ಕ್ಷಮೆ ಕೇಳಲೇಬೇಕು ಅವರಲ್ಲಿ. ವೈ ಶುಡ್ ಐ? ಅಮ್ಮ ನೋಡಿ, ಅವಳ ಬಾಯಲ್ಲಿ ಎಷ್ಟು ಸಮುದರವಾಗಿ ಕನ್ನಡ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಹೆತ್ತ ತಂದೆ ತಾಯಿಗಳು. ಮೊದಲಿನಿಂದಲೂ ಈ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಕಲಿಯುವುದನ್ನು ಮಕ್ಕಳಲ್ಲಿ ಕಮ್ಮಿ ಮಾಡಿದ್ದರೆ ನಮ್ಮ ಅಷ್ಟೋ ಸುಂದರವಾದ ಕನ್ನಡ ಮೀಡಿಯಮಲ್ಲಿ ಈಗಲೂ ಸಹ ಎಲ್ಲ ಉಚಿತವಾಗಿ ನೀಡ್ತಿದ್ದಾರೆ. ಕನ್ನಡ 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 ಮಾಧ್ಯಮ ಶಾಲೆ ಅಂದರೆ ಯಾಕೆ ಮಕ್ಕಳೆಲ್ಲ ಮೈಯಲ್ಲಿ ಹುಳ ಬಿಟ್ಕೊಂಡಾಗೆ ಮಾಡ್ತಿದ್ದಾರೆ? ಯಾಕೆ? ನನಗಂತೂ ಹೆಮ್ಮೆ ಇದೆ. ನಮ್ಮ ಕನ್ನಡ ಭಾಷೆಗಲ್ಲದೆ ಬೇರೆ ಯಾವ ಭಾಷೆಗೆ ಸಹ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದು ನನ್ನ ಕನ್ನಡ ಭಾಷೆಗೆ, ನಮ್ಮ ಕನ್ನಡ ಭಾಷೆಗೆ ಬಂದಿರುವಂಥ ಜ್ಞಾನಪೀಠ ಪ್ರಶಸ್ತಿ. ಇದು ನಮ್ಮ ಹೆಮ್ಮೆ, ಇದು ನಮ್ಮ ಹೆಮ್ಮೆ. ವ್ಯಾಮೋಹ ಇರಬೇಕು, ಬೇರೆ ಭಾಷೆಗಳಲ್ಲಿ ವ್ಯಾಮೋಹ ಇರಬೇಕು. ಕನ್ನಡವನ್ನು ಮರೆಯುವಷ್ಟು ಯಾವಾಗ ವ್ಯಾಮೋಹ ಇರಬಾರ್ದು. ನಮ್ಮ ಈ ಭಾರತದ ಒಂದು ಸಂಸ್ಕೃತಿಯಲ್ಲಿ ಮಕ್ಕಳು ಹೇಗೆ ದೊಡ್ಡವರಿಗೆ ಗೌರವ ಕೊಡಬೇಕು, ಹೇಗೆ ಇದು ಸಣ್ಣದಿಂದಲೇ ಹೇಳಿಕೊಡ್ತಿದ್ದೀರಿ. ಈಗ ಅವಳನ್ನ ನಾನು ದೂಡಿ ನೀವು ಹೇಳುವಷ್ಟು ಬೇಕಾಗ್ತಿರಲಿಲ್ಲ, ಅವಳೇ ನನ್ನ ನೆತ್ತಿ ನಿಲ್ಲಿಸ್ತಿದ್ಲು. ಬೇಕಾ? ಇದೆಲ್ಲ ಬೇಕಾ ನಮಗೆ? ಕನ್ನಡ ಮಾಧ್ಯಮಕ್ಕೆ ಕಳಿಸಿ ನಮ್ಮ ಮಕ್ಕಳನ್ನು. ಕನ್ನಡ ಕಲಿಯಲಿ, ಕನ್ನಡವೇ ನಮಗೊಂದೇ. ಕನ್ನಡ ಕಲೀಲಿ. ಉದಾಹರಣೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತ 1-2 ಮಾರ್ಕ್ ಕಮ್ಮಿ ಆಯ್ತು ಅಂತ ಸಾಯುವ ಮಕ್ಕಳು ಎಷ್ಟಿದ್ದಾರೆ. ಅದೇ ನಮ್ಮ ಕನ್ನಡದಲ್ಲಿ. ಕನ್ನಡ ಜೀವ ಕೊಡುವ ಭಾಷೆಯಾಗಿದೆ. ಅದುವೇ ನಮ್ಮ ಕನ್ನಡ, ನಮ್ಮ ಭಾರತಾಂಬೆಯ ಕನ್ನಡ. ಅದನ್ನು ಉಳಿಸಿ. ಕೇಳಿತಲ್ಲ? ಅರ್ಥವಾಯಿತು. ಬದುಕು ಕಟ್ಟಿಕೊಳ್ಳುವ ಭಾಷೆ ಕನ್ನಡ. ಆದ ಕಾರಣ ನನ್ನ ಮಗಳು ಖಂಡಿತ ಹೋಗ್ತಾಳೆ. ಅವಳು ಕನ್ನಡ ಶಾಲೆಗೆ ಹೋಗ್ತಾಳೆ. ಆಯ್ತಮ್ಮ, ನಾನಿನ್ನು ಕನ್ನಡ ಮಾಧ್ಯಮಕ್ಕೆ ಹೋಗ್ತೇನೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿ ಹರನು ಬಡಿದೆಚ್ಚರಿಸು, ಕಚಾಡುವರನು ಕೂಡಿಸಿ ಒಳಿಸು. ಸತ್ತಂತಿ ಹರನು ಬಡಿದೆಚ್ಚರಿಸು, ಕಚಾಡುವರನು ಕೂಡಿಸಿ ಹೊಳೆಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಒಟ್ಟಿಗೆ ಬಾಳುವ ತರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಉಕ್ಕು ಘಟಕ ಸಾರ್ವಜನಿಕರಿಂದ ಕೆಲವೊಂದು ನಿಮ್ಮಲ್ಲಿ ಹುದುಗಿರುವಂತಹ ಸುಪ್ತ ಪ್ರತಿಭೆಗಳ ಅನಾವರಣಕ್ಕೋಸ್ಕರ ಆತುರದಿಂದ ಕಾಯ್ತಾ ಇದ್ದೇವೆ. ಯಾರಿಗಾದರೂ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವಲ್ಲಿ ಒಂದು ಸುವರ್ಣ ವೇದಿಕೆಯನ್ನು ನೀಡಲು ನಾವುಗಳು ಸಜ್ಜಾಗಿದ್ದೇವೆ. ಮುಡಿಯೋಳು ಬಾಳ್ ಕೋಲು ಕೋಲ
ಅಗಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದು ಅರಸಿ ಸಂಗಾರ ಸಿರಿ ಬನ್ನೆ ಅಗಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದು ಅರಸಿ ತಂದಾರ ಸಿರಿ ಬನ್ನೆ ಬನ್ನಿ ದೇವ ದೇವದ ಬನ್ನಿ ದೈವ ದೈವದ ಬನ್ನಿ ದೇವ ದೇವರ ಬನ್ನಿ ದೈವ ದೈವದ ಬನ್ನಿ ನಾವು ಮುಡಿಯುವುದು ನವ ಬನ್ನೆ ನಾವು ಮುಡಿಯೋದು ನವ ಬನ್ನೆ 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 ಮುಡಿಯೋಣ ಬಾರ್ ಕೋಲು ಕೋಲ ಚಿನ್ನ ತರುವೋಣ ಬಾರ್ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ್ ಕೋಲು ಕೋಲ ಬನ್ನೆ ಮುಡಿಯೋಣ ಬಾರ್ ಕೋಲು ಕೋಲ ಚಿನ್ನ ತರುವೋಣ ಬಾರ್ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ್ ಕೋಲು ಕೋಲ. ಸ್ವಾರ್ಥೋತ ಸಂಗೋನು ಪುಡ್ತು ಎಡ್ಡೆಪ್ಪು ಬೈಕೊಯ್ಲಯ ಈ ಎಡ್ಡೆಪ್ಪು ಬೈಕೊಯ್ಲಯ ಧರ್ಮೋದ ಸಾದಿಡು ನಾಡದು ನಿಷ್ಠೆಡು ಬದುಕಲಯ ಈ ನಿಷ್ಠೆಡು ಬದುಕಲಯ ಕಾರ್ಣಿಕ ದಿಂಜಿನ ದೈವ ಉಂದಿನ ನೆಲ ಒಂದು ಬಂಗಾರ ಸಿರಿ ಸತ್ಬೋದ ಪೊರ್ಲುದ ಸ್ಥಾನ ಒಂದು ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೇನಲ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡೊಂದು ನಂಬುನು ನರಮಾನಿ ನಂಕ ಪೂರಾಸೆನೆ ಮದಯೇರಿ ಮಲ್ಲಾತಿಗೆ ದಾಯಿ ಭೂಮಿಗು ದಿನ್ನನೆ ಈ ಭೂಮಿಗು ದಿನ್ನನೆ ತುಪೀನ ಆರು ಮಾತ್ರ ಮಿತ್ತಿಡು ತೂವಂದುಲ್ಲೆರೆ ತುದೂಲ ತೂವಂದಿಲೆಕ್ಕ ಮಲ್ತಂಡ ಮಿತ್ತಲೆಪ್ಪೆ ದೈವ ಶಕ್ತಿ ನಂಬಿಕೆಡೆ ನಂಬೊಡು ಮಾತೇನಲ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡೊಂದು ನಂಬುನು ನರಮಾನಿ ಕಾಸು ಮಲ್ಪುನ ಆಸೆನಯ ಆ ದೇವೆರಡ ನಟ್ಟುನು ಪ್ರೀತಿ ತ್ಯಾಗೋಡು ಬದ್ಕಂಡ ಪುಂಡು ನಮ್ಮ ಪುರ್ಲ ಜೀವನ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರು ಪಂಪಿನ ಉಂಡೊಂದು ನಂಬುನು ನರಮಾನಿ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಚಂದನ
ಕನ್ನಡವ